ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೇಗ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com. ನಮಸ್ಕಾರ. ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಿತಾ ಅವರಿದ್ದಾರೆ. ನಾನು ಹರ್ಷಿತಾ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ಹರ್ಷಿತಾ ಅವರು ಸೌಖ್ಯವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಸ್ಥೆಯ ವೈದ್ಯಾಧಿಕಾರಿಯವರು. ಇವತ್ತು ಅವರು ಬಹುಮುಖ್ಯವಾಗಿ ಮೈಗ್ರೇನ್ ಮತ್ತು ಮೈಗ್ರೇನ್ ತಲೆನೋವು ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಅದಕ್ಕೆ ಯೋಗ ಮತ್ತು ಈ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯ ಒಂದು ಪರಿಹಾರ ಇದೆ ಅನ್ನೋ ಬಗ್ಗೆ ಅವ್ರು ಮಾತಾಡಲಿಕ್ಕಿದ್ದಾರೆ. ಡಾಕ್ಟ್ರೆ, ಈ ಒಂದು ನಾನು ಮೊದಲಾಗಿ ಕೇಳುವಂಥ ಸಂದರ್ಭದಲ್ಲಿ ಈ ಒಂದು ಮೈಗ್ರೇನ್ ತಲೆನೋವು ಯಾವ ವಯಸ್ಸಿನ ಇಂದ ಅದು ಆರಂಭವಾಗುತ್ತೆ? ಅದಕ್ಕೆ ಏನಾದರೂ ವಯೋಮಿತಿ ಇದೆಯಾ? ಅದು ಇಷ್ಟೇ ವಯಸ್ಸಿನವರಿಗೆ ಆರಂಭ ಆಗುತ್ತೆ? ಏನು ಹೇಳ್ತೀರಿ? ತಲೆನೋವು ಅನ್ನುವಂತಹದ್ದು ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಎಲ್ರಿಗೂ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ. ಅದರಲ್ಲಿ ಮೈಗ್ರೇನ್ ಅನ್ನುವಂತಹದ್ದು ಒಂದು ಭಾಗ ಅದರದ್ದು. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ಏಕ್ಸ್ ಇದೆ. ಸೈನೋಸೈಟಿಸ್ ಇರ್ಬೋದು, ಮೈಗ್ರೇನ್, ಈ ಥರದ್ದು. ಅದರಲ್ಲಿ ಮೈಗ್ರೇನ್ ಕೂಡ ಒಂದು ಡಿಫ್ರೆಂಟ್ ಟೈಪ್ ಅದು. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಯೋಮಿತಿ ಇರುವುದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಬರುವಂತಹ ಒಂದು ರೋಗ ಅದು. ಇದು ಯಾವ ಕಾರಣಕ್ಕಾಗಿ ಇದು ಬರುತ್ತೆ? ಓಕೆ, ನಾವೀಗ ಹೆಡ್ಏಕ್ಗೆ ಕಾರಣಗಳನ್ನು ತಗೊಂಡು ನೋಡಿದರೆ ಅಲರ್ಜಿ ಇರ್ಬೋದು ಒಂದು ಮೇನ್ ಕಾರಣ. ಅಲರ್ಜಿಯಿಂದ ಬರುವಂತಹ ಸೈನೋಸೈಟಿಸ್, ನಮಗೆ ಜ್ವರ, ಶೀತ ಎಲ್ಲ ಇದ್ದಾಗ ಬರುವಂತಹ ತಲೆನೋವು ಇರ್ಬೋದು. ಇನ್ನೊಂದು ಮೈಗ್ರೇನ್ಗೆ ಮೇನ್ ಆಗಿ ಕಾರಣ ಇರುವಂತಹದ್ದು ನಮ್ಮದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ನಮ್ಮದು ಮೋಷನ್ ಕ್ಲಿಯರೆನ್ಸ್ ಇಲ್ಲದಿರುವಂತಹದ್ದು, ಸ್ಟ್ರೆಸ್, ಮತ್ತು ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿಕೊಳ್ಳುವಂತಹದ್ದು, ಇಲ್ಲ ಯಾವುದಾದ್ರೂ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಬ್ರೈನಲ್ಲಿ ಏನಾದರೂ ಟ್ಯೂಮರ್ ಇದ್ರೆ ಅಂಥವರಿಗೂ ಹೆಡ್ಏಕ್ ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆ. ಸಾಮಾನ್ಯವಾಗಿ ನೀವು ಮೈಗ್ರೇನ್ ಬರುವುದಕ್ಕಿಂತ ಮೊದಲು ಏನಾದರೂ ಅವರಿಗೊಂದು ಗುಣಲಕ್ಷಣಗಳು ಗೋಚರಿಸ್ತದ? ಹೌದು. ಅಂದರೆ ಮೈಗ್ರೇನ್ ಇರುವವರಿಗೆ ಈಗ ನಾವು ಜಾಸ್ತಿ ಪ್ರಯಾಣ ಮಾಡಿದ್ವಿ, ಇಲ್ಲ ಜಾಸ್ತಿ ಒಂದು ಇಡೀ ದಿನ ಕೂತ್ಕೊಂಡು ವರ್ಕ್ ಮಾಡಿದ್ವಿ, ತುಂಬ ಸ್ಟ್ರೆಸ್ ತಗೊಂಡ್ವಿ, ಇಲ್ಲ ಒಂದು ತುಂಬ ಸ್ಟ್ರೆಸ್ಸಿಂದ ಸಡನ್ ಆಗಿ ರಿಲ್ಯಾಕ್ಸ್ ಮಾಡುವಂಥದ್ದು, ಈ ಥರ ಎಲ್ಲ ಮಾಡಿದಾಗ ಅದು ಕಾಣಿಸಿಕೊಳ್ಳುವಂಥದ್ದು ಮೇಯ್ನಾಗಿ. ಅದರಲ್ಲಿ ನಮಗೆ ಬರೋದಕ್ಕಿಂತ ಮುಂಚೆನೇ ಸಿಂಪ್ಟಮ್ಸ್ ಅಂದರೆ ಕಣ್ಣಲ್ಲಿ ಸ್ವಲ್ಪ ಜಿಗ್ಜ್ಯಾಗ್ ಲೈನ್ ಬರುವಂಥ ಆ ಥರ ಆಗುವಂಥದ್ದು, ಏನೋ ಒಂಥರ ಆರಾ ಬಂದಾಗ ಆಗುವಂಥದ್ದು, ಇಲ್ಲ ನಾಸಿಯಾ, ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈಗ ಈ ಒಂದು ಮೈಗ್ರೇನ್ ಅಥವಾ ತಲೆನೋವು ಇರುವಂಥವ್ರಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ನೀವು ಯಾವ ರೀತಿಯ ಒಂದು ಚಿಕಿತ್ಸೆ ಅಥವಾ ಅವರನ್ನು ಯಾವ ರೀತಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೌದು, ನಮ್ಮದು ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ನ್ಯಾಚುರೋಪತಿ ಅಂತ ಬಂದಾಗ ಒಂದು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಲೈಕ್ ಮ್ಯಾನಿಪುಲೇಟಿವ್ ಥೆರಪಿ ಇರ್ಬೋದು, ಇಲ್ಲ ಹೈಡ್ರೋಥೆರಪಿ ಇರ್ಬೋದು, ಕ್ರೋಮೊಥೆರಪಿ, ಇಂಥದ್ದು ಬಂದರೆ ಇನ್ನೊಂದು ಡಯಟ್ ಥೆರಪಿ ಅಂತ ಬರುತ್ತೆ. ನಾವೀಗ ಫಸ್ಟ್ ಅವರಿಗೆ ಏನು ಮಾಡ್ತೀವಿ ಅಂದರೆ ಆಕ್ಯುಪಂಕ್ಚರ್ ಅಂತ ಒಂದು ಮೇನ್ ತಲೆನೋವು ಅಂತ ಇರುವ ಪೇಷಂಟ್ಸ್ಗೆ ನಾವು ಕೊಡುವಂಥದ್ದು. ಆಕ್ಯುಪಂಕ್ಚರ್ ಅಂದರೆ ಸೂಜಿ ಚಿಕಿತ್ಸೆ. ಅಂದರೆ ಅದರಲ್ಲಿ ಬೇರೆ ಬೇರೆ ಟೈಪ್ ಸೂಜಿ ಇರುತ್ತೆ. ಅದನ್ನು ನಮ್ಮ ಬಾಡಿಯಲ್ಲಿರುವಂತಹ ಪಾಯಿಂಟ್ಸ್, ಅಂದರೆ ಮೈಗ್ರೇನಿಗೆ ಅದರದ್ದೇ ಆದಂತಹ ಪಾಯಿಂಟ್ಸ್ ಇದೆ ತಲೆಯಲ್ಲಿ, ಅದಕ್ಕೆ ಕೊಡುವಂಥದ್ದು. ಅದರಿಂದ ಒಂದು ಶೇಕಡ ಈಗ ನಾವು ನೋಡಿರೋ ಪ್ರಕಾರ ಒಂದು 70 ರಿಂದ 100
ತನಕನೂ ಹೇಳ್ಬೋದು. ಬಿಕಾಸ್ ನಾವು ನೋಡಿರೋ ಪೇಷಂಟ್ಸಲ್ಲಿ ಮಿನಿಮಮ್ ಅಂದರೆ 70% ಅಷ್ಟು ರಿಲೀಫ್ ಸಿಗುತ್ತೆ ಆಕ್ಯುಪಂಕ್ಚರಲ್ಲಿ. ಮತ್ತು ಫೇಶಿಯಲ್ ಸ್ಟೀಮ್ ತಗೊಳ್ಳುವಂತಹದ್ದು, ಇಲ್ಲ ಫೇಸ್ ಮಸಾಜ್ ಅಂತ ಲೋಕಲ್ ಮಸಾಜ್ ಸ್ಟೀಮ್ ಅಂತಹದ್ದು ನಾವು ಅಡ್ವೈಸ್ ಮಾಡ್ತೀವಿ. ಇನ್ನು ಕೆಲವು ಜಲಚಿಕಿತ್ಸೆಗಳು ನಾವು ಸಿಂಪಲ್ಲಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಅವರಿಗೆ ಬೇರೆ ಬೇರೆ ಥರ ಜಲಚಿಕಿತ್ಸೆಯನ್ನು ಕೊಡ್ತೀವಿ. ಬಟ್ ಅವರಿಗೆ ಅದನ್ನೆಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅಂಥವ್ರು ಮನೆಯಲ್ಲಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಬೋದು ಅಂದರೆ, ಒಂದು ಬಕೆಟಲ್ಲಿ ಒಂದು ಬಿಸಿ ನೀರು, ಅವರಿಗೆ ಎಷ್ಟು ಸಾಧ್ಯ ಅಂದರೆ ಅಷ್ಟು ಬಿಸಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು, ಇಲ್ಲಾಂದರೆ ಪ್ಲೇನ್ ವಾಟರ್ ಅದನ್ನು ಇಟ್ಕೊಂಡು ಅದರಲ್ಲಿ ನಮ್ಮ ಕಾಲುಗಳನ್ನು ಇಡುವಂತಹದ್ದು. ಒಂದು 15ರಿಂದ 20 ನಿಮಿಷ ಇಟ್ಕೊಂಡ್ರೆ ಅದು ರಿಲೀವ್ ಆಗುತ್ತೆ, ಪೇಯ್ನ್ ರಿಲೀವ್ ಆಗುವಂತಹದ್ದು. ಇನ್ನೂ ಇಲ್ಲ ಅಂದರೆ ಸೈಮಲ್ಟೇನಿಯಸ್ಲಿ ಬಿಸಿನೀರನ್ನು ತಗೊಂಡು ತಲೆಗೆ ಐಸ್ ಮಸಾಜ್, ಲೈಕ್ ಐಸ್ ಪ್ಯಾಕ್ಸ್ ಇರುತ್ತಲ್ಲ, ಐಸನ್ನು ತಲೆಗೆ ಇಟ್ಕೊಳ್ಳುವಂತಹದ್ದು ಮಾಡಿದರೂ ಹೆಲ್ಪ್ ಆಗುತ್ತೆ. ಈಗ ನೀವು ಹೇಳಿದಾಗೆ ಇದು ಬಹುತೇಕ ಇದರಲ್ಲಿ ಏನು ಗುಣಮುಖ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಇಲ್ಲಿ ಈ ಒಂದು ಸೌಖ್ಯವನದಲ್ಲಿ ನೀವೀಗ ನೂರಾರು ಈ ರೀತಿಯ ಒಂದು ನೋಡಿರ್ತೀರಿ, ಅವರೆಲ್ಲ ಒಂದು ಅಭಿಪ್ರಾಯ ಯಾವ ರೀತಿ ಇತ್ತು ಏನು ಅಂತ? ಅಂದ್ರೆ ಕೇವಲ ಅಡ್ಮಿಷನ್ ಆಗಿ ಅವರಿಲ್ಲಿಂದ ಹೊರಟು ಹೋದ ತಕ್ಷಣ ಅವರಿಗೆ ಗುಣಮುಖ ಆಗ್ತಾರಾ ಅಥವಾ ಏನು, ಹೇಗೆ? ಹೌದು, ಈಗ ಮೈಗ್ರೇನ್ ಅನ್ನುವಂಥದ್ದು ತುಂಬ ಕಾಮನ್ ಆಗಿ ಬರುವಂಥದ್ದು. ಬಿಕಾಸ್ ಇವಾಗಿನ ಜನ್ರೇಷನ್, ನಾವು ಸಣ್ಣ ಮಕ್ಕಳಿಂದ ಈಗ ಕೊರೋನಾ ಎಲ್ಲ ಬಂದಿರೋದ್ರಿಂದ ಎಲ್ಲರೂ ಲೈಕ್ ಲ್ಯಾಪ್ಟಾಪಲ್ಲಿ ನೋಡುವಂಥದ್ದು, ಆನ್ಲೈನ್ ಕ್ಲಾಸಸ್, ಮತ್ತು IT ಪ್ರೊಫೆಷನರ್ ಫುಲ್ ಟೈಮ್ ಅವ್ರದ್ದು ಲ್ಯಾಪ್ಟಾಪ್ ಇಂಥದ್ದು ಸಿಸ್ಟಮ್ ಎದುರಲ್ಲಿ ಇರುವಂಥದ್ದು. ಸೊ ಅದರಿಂದೆಲ್ಲ ನಾವು ಈಗ ಇಲ್ಲಿ ನೋಡೋದಿದ್ರೆ ಅವ್ರದ್ದು ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಏನಿರುತ್ತೆ ಅಂದರೆ ಒಂದು ವಾರದಲ್ಲಿ 3-4 ದಿನ ಮೈಗ್ರೇನ್ ಇರುವಂಥದ್ದು, ಕೆಲವೊಬ್ಬರಿಗೆ ತಿಂಗಳಲ್ಲಿ ಒಂದು ಸಲ ಬರುವಂಥದ್ದು ಇರ್ಬೋದು, ಇನ್ನು ಕೆಲವರಿಗೆ ವರ್ಷದಲ್ಲಿ ಒಂದು 4-5 ಸಲ ಬರುವಂಥದ್ದು. ಅದು ಪರ್ಸನ್ ಟು ಪರ್ಸನ್ಗೆ ವೇರಿಯೇಷನ್ ಇರುತ್ತೆ. ಒಬ್ಬರಿಗೆ ತುಂಬ ಜಾಸ್ತಿ ಇದ್ರೆ ಇನ್ನೊಬ್ರಿಗೆ ಕಮ್ಮಿ ಇರುವಂಥದ್ದು. ಆ ಥರ ನಾವು ನೋಡಿದಾಗ ಇಲ್ಲಿ ಬಂದ ಪೇಷಂಟ್ಸ್ ಯಾರಿಗೆಲ್ಲ ಅದು ವಾರದಲ್ಲಿ 2-3 ಸಲ ಬರ್ತಾ ಇತ್ತು, ಅವರು ನಮಗೆ ಫೋನ್ ಮಾಡಿ ಹೇಳೋದಿರ್ಬೋದು, ಇಲ್ಲ ನೆಕ್ಸ್ಟ್ ವಿಸಿಟಲ್ಲಿ ಹೇಳುವಂಥದ್ದು ಏನಂದರೆ ತುಂಬ ಮೆಡಿಸಿನ್ ತಗೊಳ್ತಾ ಇರ್ತಾರಲ್ಲ. ಕೆಲವೊಬ್ರು ನಾವು ನೋಡಿರುವ ಹಾಗೆ ಕೆಲವೊಂದು ಪೇಷಂಟ್ಸ್ ಏನಿರ್ತಾರೆ ಡೈಲಿ ಮೆಡಿಸಿನ್ ತಗೊಳ್ಳೋರು ಇರ್ತಾರೆ. ಅಂಥವ್ರು ಒಂದು 3 ಮಂತ್ಸ್ ಬಿಟ್ಟು ಬಂದು ಹೇಳ್ತಾರೆ ನಮಗೆ, ಅಂದರೆ ನಾವು ನಿಮ್ಮ ಟ್ರೀಟ್ಮೆಂಟ್ ತಗೊಂಡು ಹೋದ ನಂತರ ಈ 3 ತಿಂಗಳಲ್ಲಿ ನಾವು ಮೆಡಿಸಿನ್ ತಗೊಳ್ಳಿಲ್ಲ, ಬಂದಿದ್ರು 1-2 ಸಲ ಬಂದಿರ್ಬೋದು, ಬಟ್ ನೀವು ಕೊಟ್ಟಂತಹ ರೆಮಿಡೀಸ್ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನು ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಮೆಡಿಸಿನನ್ನು ಕಂಪ್ಲೀಟ್ ಈ 3 ಮಂತ್ಸಲ್ಲಿ, ಬಿಕಾಸ್ ಆ 3-6 ಮಂತ್ಸ್ ಏನಿರುತ್ತೆ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗಿದೆ ಅಂತ. ಎಸ್, ಅಂದರೆ ನೀವು ಇಲ್ಲಿ ಹೇಳುವಂಥದ್ದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಖಂಡಿತವಾಗಿ ಈ ರೀತಿ ಮೈಗ್ರೇನ್ ಅನ್ನು ಗುಣಪಡಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಎಸ್, ಗ್ರೇಟ್. ವೀಕ್ಷಕರೇ, ಈ ಒಂದು ವಿಚಾರವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯ ತಲೆನೋವು ಮತ್ತು ಮೈಗ್ರೇನ್ ಬಗ್ಗೆ ತುಂಬ ಜನ ಮಾತನಾಡ್ತಾ ಇರ್ತಾರೆ, ತುಂಬ ಮಂದಿ ಆ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಇರುತ್ತೆ. ನಾವು ತುಂಬ ಆಸ್ಪತ್ರೆಗಳಿಗೆ ಹೋದೆವು, ತುಂಬ ವೈದ್ಯರನ್ನು ಭೇಟಿ ಮಾಡಿದೆವು, ಎಲ್ಲೂ ಗುಣಮುಖರಾಗಲಿಲ್ಲ ಅಂತ. ಆದರೆ ಇಲ್ಲಿ ಏನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಖಂಡಿತವಾಗಿಯೂ ನಾವು ಮೈಗ್ರೇನ್ಗೆ ಏನು ಚಿಕಿತ್ಸೆ ಕೊಡ್ತೇವೆ ಮತ್ತು ಅದನ್ನು ಏನು ಉಪಶಮನ ಮಾಡ್ತೇವೆ ಅಂತ. ಅಂದರೆ ನಾವು ತುಂಬ ಜಾಸ್ತಿ ಇರುವವರಿಗೆ ಒಂದೇ ವಿಸಿಟಲ್ಲಿ ಅದನ್ನು ಕ್ಯೂರ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರಲ್ಲ. ಅದೊಂದು 50-60% ಕಮ್ಮಿ ಆಗುತ್ತೆ ಫಸ್ಟ್ ಇದರಲ್ಲಿ. ಇನ್ನು ಒಂದು 3 ಮಂತ್ಸ್ ಬಿಟ್ಟು ಇನ್ನೊಂದು ಕೋರ್ಸ್ ಮಾಡಬೇಕು ಅವರು. ಲೈಕ್ ಎಲ್ಲ ಟ್ರೀಟ್ಮೆಂಟ್ ಸಾಧ್ಯ ಆಗದಿದ್ರು ಅಕ್ಯುಪಂಕ್ಚರ್ ಅನ್ನುವಂಥ ಚಿಕಿತ್ಸೆಯನ್ನು ಇನ್ನೊಂದು ಕೋರ್ಸ್ ಫಾರ್ 10 ಡೇಸ್, ಅದು ಅವರ ಎಲ್ಲಿ ಸಾಧ್ಯ ಆಗುತ್ತೆ, ಲೈಕ್ ಹತ್ತಿರದಲ್ಲಿ ತಗೊಳ್ಬೋದು, ಇಲ್ಲ ಹತ್ತಿರದವರಿದ್ರೆ ಇಲ್ಲಿ ಬಂದು ತಗೊಳ್ಬೋದು. ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯೋಗದಲ್ಲಿ ಯಾವ ರೀತಿಯ ಅವರು ಅಂದರೆ ಪಾಲನೆ ಮಾಡಬೇಕು, ಯಾವ ರೀತಿಯ ಯೋಗಾಸನಗಳನ್ನು ಮಾಡಬೇಕು? ಯೋಗದಲ್ಲಿ ಅಂದರೆ ಮೇಯ್ನಾಗಿ ನಾವು ಇಲ್ಲಿ ಯೋಗ ಕ್ರಿಯಾಸ್ ಅಂತ ಬರುತ್ತೆ. ಅದು ಹೆಡ್ಡೇಕ್ಗೆ ತುಂಬ ಒಳ್ಳೆಯ ರೆಮಿಡಿ. ಅಂದರೆ ಇಲ್ಲಿ ಜಲನೇತಿ, ಸೂತ್ರನೇತಿ, ವಮನ ದೌತಿ, ಇದು 3 ಟೈಪ್ಸ್ ಆಫ್ ಕ್ರಿಯಾಸ್ ನಾವಿಲ್ಲಿ ನಮ್ಮ ಹೆಡ್ಡೇಕ್ ಪೇಷಂಟ್ಸ್ಗೆ ಪ್ರಾಕ್ಟೀಸ್ ಕೊಡುವಂತಹದ್ದು. ಇನ್ನು ಬಂದರೆ ಆಸನಾಸ್, ಯಾವೆಲ್ಲ ಆಸನಾಸ್ ಅವ್ರು ಮಾಡ್ಬೋದು ಅಂತ. ಫಸ್ಟಿಗೆ ಉತ್ತಿತ ಪಾದಾಸನ, ವಿಪರೀತ ಕರ್ಣಿ, ಹಲಾಸನ, ಸರ್ವಾಂಗಾಸನ, ಈ 4 ಆಸನಾಸ್ ಮಾಡೋದು ಅವರಿಗೆ ಒಳ್ಳೆಯದು. ಇನ್ನೊಂದು ಶವಾಸನ ಕೂಡ ಮಾಡ್ಕೊಳ್ಬೋದು. ಇನ್ನು ಪ್ರಾಣಾಯಾಮ ಅಂತ ಬಂದಾಗ ಅವರಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಇನ್ನು ಶೀತಕಾರಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಇದನ್ನೆಲ್ಲ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಎಸ್, ಈಗ ಒಟ್ಟು ಆ ಒಂದು ವ್ಯಕ್ತಿ ಏನು ಮೈಗ್ರೇನ್ ಪದೇ ಬಾಧಿಸ್ತಾ ಇರುವಂಥ ವ್ಯಕ್ತಿ ಅದನ್ನು ಜೀವನ ಶೈಲಿಯಲ್ಲಿ ಏನನ್ನು ಬದಲಾವಣೆ ಮಾಡಿಕೊಳ್ಬೇಕಂತ ನೀವು ಹೇಳ್ತೀರಿ? ಅಂದರೆ ಈಗ ಅದಕ್ಕೆ ಮೇಯ್ನ್ ರೀಸನ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಅವರು ಕರೆಕ್ಟ್ ಟೈಮಿಗೆ ಫುಡ್ ತಗೊಳ್ಳೋದೇ ಇರುವಂಥದ್ದು ಇರ್ಬೋದು, ನೀರು ಕಮ್ಮಿ ಕುಡಿಯುವಂಥದ್ದು ಇರ್ಬೋದು, ಇಲ್ಲ ಹೊರಗಡೆ ಹೋಗಿ ಜಾಸ್ತಿ ತಿನ್ನುವಂಥದ್ದು ಇರ್ಬೋದು. ಇಂಥ ಟೈಮಲ್ಲೆಲ್ಲ ಅವರ ಡೈಲಿ ರುಟೀನನ್ನು ಒಂದು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಬೆಳಿಗ್ಗೆ ಬೇಗ ಏಳುವಂಥದ್ದು, ಎದ್ದು ಒಂದು 2 ಗ್ಲಾಸಸ್ ಆಫ್ ನೀರು ಕುಡಿಯುವಂಥದ್ದು, ಅದಾಗಿ 1 ಗಂಟೆ ಯೋಗ, ಎಕ್ಸಸೈಸ್, ಪ್ರಾಣಾಯಾಮ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು. ಅದಾದ ನಂತರ ಬ್ರೇಕ್ಫಾಸ್ಟಲ್ಲಿ ಕೂಡ ಅಷ್ಟೇ ಮನೇಲಿ ನಾವು ತಯಾರು ಮಾಡುವಂತಹ ತಿಂಡಿಗಳು, ಜಾಸ್ತಿ ಎಣ್ಣೆ ಪಸೆ ಇಲ್ಲದಿರುವಂತಹದ್ದನ್ನು ತಗೊಳ್ಳೋದು.
ಜಾಸ್ತಿ ನೀರು ಕುಡಿಯುವಂಥದ್ದು, ದಿನಕ್ಕೆ ಒಂದು 8ರಿಂದ 9 ಗ್ಲಾಸ್ ನೀರು ಮಿನಿಮಮ್ ಅವರು ತಗೊಳ್ಬೇಕಾಗುತ್ತೆ. ಸ್ಟ್ರೆಸ್ ಫ್ರೀ ಆಗಿರಲಿಕ್ಕೆ ಧ್ಯಾನ ಮಾಡುವಂತಹದ್ದು, ವಾಕ್ ಮಾಡುವಂತಹದ್ದು, ಒಳ್ಳೆ ರೀತಿಯಾದಂಥ ಆಹಾರ, ಶಾರ್ಟ್ ಫ್ರೀಕ್ವೆಂಟ್ ಮೀಲ್ ಅಂತ ಹೇಳ್ತೀವಿ. ಅಂದರೆ ಒಮ್ಮೆಲೆ ಜಾಸ್ತಿ ತಗೊಂಡಾಗ ಅದು ಅಷ್ಟೊಂದು ಒಳ್ಳೆಯದಲ್ಲ. ಇಂಥವರಿಗೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ತುಂಬ ಕಾಮನ್ ಇರೋದ್ರಿಂದ ದಿನಕ್ಕೆ ಒಂದು 2-3 ಅವರ್ಸಿಗೆ ಸ್ವಲ್ಪನೇ ಊಟ ಮಾಡುವಂಥದ್ದು. ಊಟವನ್ನು 2-3 ಸರ್ತಿ ಮಾಡಬಹುದು. ಹೌದು, ಅಂದರೆ ಒಂದು ದಿನದಲ್ಲಿ 3 ಹೊತ್ತು ಲಾರ್ಜ್ ಕ್ವಾಂಟಿಟಿ ಆಫ್ ಮೀಲ್ ತಗೊಳ್ಳೋ ಬದಲು ಅದನ್ನೇ ಸ್ಪ್ಲಿಟ್ ಮಾಡಿ ತಗೊಳ್ಳುವಂಥದ್ದು ಹೆಲ್ಪ್ ಆಗುತ್ತೆ ಅವರಿಗೆ. ಸೊ ಮತ್ತೆ ಅವರ ಬೇರೆ ಜೀವನ ಶೈಲಿ, ವ್ಯಾಯಾಮ ಮಾಡುವಂಥದ್ದು ಅಥವಾ ಏನು ಮಲಗುವ ಹ್ಯಾಬಿಟ್ಸ್, ಇದರ ಬಗ್ಗೆ? ಹೌದು, ಮಲಗುವ ಹ್ಯಾಬಿಟ್ ಅಂದರೆ ನಿದ್ದೆ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ 6ರಿಂದ 8 ಗಂಟೆ ಸಮಗ್ರವಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಅವರು ಬೇಗ ಎದ್ದು ಬೇಗ ಮಲಗುವಂತಹ ಅಭ್ಯಾಸವನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ನಿದ್ದೆಗಿಂತ ಈಗ ಮಲಗೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಅರ್ಧ ಇಲ್ಲ 1 ಗಂಟೆ ಮೊದಲು TV, ಮೊಬೈಲ್ ಇಂಥದ್ದು ಎಲೆಕ್ಟ್ರಾನಿಕ್ಸಿಂದ ಸ್ವಲ್ಪ ದೂರ ಇದ್ದು ಪ್ರಾಣಾಯಾಮ ಮಾಡುವಂತಹದ್ದು ಮಾಡಿಕೊಂಡ್ರೆ, ಮತ್ತು ಇಲ್ಲಾಂದರೆ ಆದಷ್ಟು ಅವರು ಧ್ಯಾನ ಮಾಡಿಕೊಂಡು ಮಲ್ಕೊಂಡ್ರೆ ಎಲ್ಲ ನಿದ್ದೆಗೆ ಒಳ್ಳೆಯದಾಗುತ್ತೆ. ಮತ್ತು ಅದರಿಂದ ಬರುವಂತಹ ಹೆಡ್ಡೇಕನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅದು ಹೆಲ್ಪ್ ಆಗುವಂಥದ್ದು. ಮತ್ತು ಒಂದು ಊಟ ಮತ್ತು ನಿದ್ದೆಗೆ ಮಿನಿಮಮ್ 2ರಿಂದ 3 ಗಂಟೆ ಗ್ಯಾಪ್ ಕೊಡಬೇಕಾಗುತ್ತೆ ಮನುಷ್ಯರು. ಅದನ್ನು ಕೂಡ ನಾವು ಅಳವಡಿಸಿಕೊಳ್ಳೋದು ಉತ್ತಮ. ಅದಕ್ಕಾಗಿ ನಾವು ಒಂದು 7-8 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ತಗೊಳ್ಳೋದು ಕೂಡ ಒಂದು ಉತ್ತಮವಾದ ಜೀವನ ಶೈಲಿ. ಎಸ್ ವೀಕ್ಷಕರೇ, ಒಂದು ಏನು ತಲೆನೋವು ಅಥವಾ ಮೈಗ್ರೇನ್ ತಲೆನೋವನ್ನು ಏನು ನಿವಾರಿಸುವ ಅಥವಾ ಅದನ್ನು ಹತೋಟಿಗೆ ತರುವ ಅಥವಾ ಅದರಿಂದ ಕಂಪ್ಲೀಟ್ ಆಗಿ ಒಂದು ಉಪಶಮನವನ್ನು ಪಡೆಯುವ ನಿಟ್ಟಿನಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಮತ್ತು ಅದರಲ್ಲಿ ಕಡಾಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಪರಿಣಾಮವನ್ನು ತಂದುಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವತ್ತು ಈ ಒಂದು ಸೌಖ್ಯವನದ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷಿತಾ ಅವರು ನಿಮಗೆ ಈ ಒಂದು ಸಂದರ್ಭದಲ್ಲಿ ವಿವರವಾಗಿ ಹೇಳಿದ್ದಾರೆ. ಬಹುಮುಖ್ಯವಾಗಿ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಳ್ಳುವಂಥದ್ದು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಮತ್ತು ಒಂದಷ್ಟು ದೈಹಿಕ ಚಟುವಟಿಕೆಗಳನ್ನು ಮತ್ತು ಒಳ್ಳೆಯ ನಿದ್ದೆ ಮತ್ತೊಂದು ಏನು ಒಳ್ಳೆಯ ಮತ್ತು ಸಮತೋಲನದ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡರೆ ಖಂಡಿತವಾಗಿಯೂ ಈ ಒಂದು ಮೈಗ್ರೇನ್ ತಲೆನೋವಿನಿಂದ ನಮಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರವನ್ನು ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೇಳಿದ್ದಾರೆ. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಎಸ್, ಇದು ಸೌಖ್ಯ ಸಂಧಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷಿತಾ ಅವರು ನಮಗೆ ಈ ಒಂದು ಮೈಗ್ರೇನ್ ತಲೆನೋವಿನಿಂದ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು, ಅದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಅನ್ನೋದನ್ನು ತುಂಬ ಸವಿವರವಾಗಿ ಹೇಳಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಸಂವಾದದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ಅಂತ. ನಾವಿಬ್ಬರು HR ಪ್ರೊಫೆಷನ್ಸು ಬೆಂಗಳೂರಲ್ಲಿ ಇರೋದು. ಇಲ್ಲಿಗೆ ನಾವು ಇದು 2ನೇ ಸಲ ಬರ್ತಾ ಇರೋದು. ಮುಂಚೆನೂ ಬಂದಿದ್ವಿ, ಒಂದು 3 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಇಲ್ಲಿ ಬಂದು ರಿಲ್ಯಾಕ್ಸ್ ಆಗಿ, ವೆಯ್ಟ್ ಲಾಸ್ ಆಗಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಹೋಗಿದ್ವಿ. ನಾವು ಲಾಸ್ಟ್ 3 ವರ್ಷದಿಂದನೂ ಮನೆಯಲ್ಲಿನೂ ಆದಷ್ಟು ಮಟ್ಟಿಗೆ, ಎಷ್ಟು ಮಟ್ಟಿಗೆ ಆಯಿತು, ಇಷ್ಟು ಶಿಸ್ತಿಗೆ ಆಗಲ್ಲ, ಬಟ್ ಸಾಕಷ್ಟು ಮಟ್ಟಿಗೆ ನಾವು ಬೆಳೆಸ್ಕೊಂಡು ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ಕೊಂಡಿದ್ವಿ. ಒಂದು ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮತ್ತೆ ಇವಾಗ ಗ್ಯಾಪ್ ಆಗಿತ್ತು ಅಂತೇಳಿ 3 ಇಯರ್ಸ್ ಆದಮೇಲೆ ಅಂತ ಇವಾಗ ಬಂದ್ವಿ. ಈ ಸಲ ನಮ್ಮ ಮಗನೂ ಕರ್ಕೊಂಬಂದ್ವಿ. ಸೊ ದ್ಯಾಟ್ ಈ ಸಾತ್ವಿಕ ಗುಣಗಳೇನೇನಿದೆ ಅವೆಲ್ಲ ಅದು ತುಂಬ ಚಿಕ್ಕದು ಇದರ ಏಜಲ್ಲಿ ಸ್ಟಾರ್ಟ್ ಆಗಬೇಕು ಅಂತೇಳಿ ಕರ್ಕೊಂಡು ಬಂದ್ವಿ. ನಾವೆಲ್ಲ ಬೆಳೀತಾ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ರು. ಇವಾಗ ಸ್ವಲ್ಪ ಬೆಳೆದು ಇಂಡಿಪೆಂಡೆಂಟಾಗಿ ಸಪ್ರೇಟಾಗಿರ್ಬೇಕಾದ್ರೆ ಈ ಥರ ಒಂದು ಫೆಸಿಲಿಟಿಯಲ್ಲಿ ನಮಗೆ ನೀಟಾಗಿ ಹೇಳ್ಕೊಡ್ತಾರೆ. ಎಲ್ಲ ಯಾಕೆ, ಏನು, ಎತ್ತ, ಮೂಲದಿಂದ ಎಲ್ಲ ಹೇಳಿ ಚೆನ್ನಾಗಿ ಹೇಳ್ಕೊಟ್ರು. ಆ ಅಭ್ಯಾಸಗಳೆಲ್ಲ ಇವನಿಗೂ ಬರಲಿ ಅಂಥೇಳಿ ಒಂದು 8 ದಿನ ಆಯಿತು ನಾವು ಬಂದು. ಬ್ಯೂಟಿಫುಲ್ ಆಯಿತು. ಒಳ್ಳೆ ರೆಸಾರ್ಟಿಗೆ ಹೋಗಿ ವೆಕೇಷನ್ ಇದ್ದಾಗೇ ಇದ್ದು ಅಟ್ ದ ಸೇಮ್ ಟೈಮ್ ಪೂರ ಸಾತ್ವಿಕವಾಗಿ ಆರೋಗ್ಯನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ ಮಲಗೋವರೆಗೂ 8:30ವರೆಗೂ ಅಮೇಝಿಂಗಾಗಿ ಕಳೆದ್ವಿ. ಇಲ್ಲಿ ಹೊಸದಾಗಿ ಮಾಡಿರೋ ಫೆಸಿಲಿಟಿ ಕಾಟೇಜ್ಗಳೆಲ್ಲ ತುಂಬ ಅನುಕೂಲವಾಗಿದೆ. ಎಲ್ಲ ಅನುಕೂಲಗಳಿಗೆ ಏನು ಬೇಕೋ ಅದಕ್ಕೇನು ಕೊರತೆ ಇಲ್ಲ. ಅಟ್ ದ ಸೇಮ್ ಟೈಮ್ ಚಿಕಿತ್ಸೆಗಳು ಆಗಲಿ, ಬೇರೆ ಯಾವ್ದು ಟ್ರೀಟ್ಮೆಂಟ್ಸು ಇದೆಲ್ಲ ಸರ್ವಿಸಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸ್ಟಾಫ್ ಒನ್ ಆಫ್ ದಿ ಬೆಸ್ಟ್. ಇನ್ಫ್ಯಾಕ್ಟ್ ಯಾವ ರೆಸಾರ್ಟು 5 ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ ಅನ್ನೋ ಲೆವೆಲಲ್ಲಿದೆ. ಆದರೆ ಎಲ್ಲ ನೋಡ್ಕೊಳ್ಳೋದು ಇದು ಹಾಸ್ಪಿಟಲ್ ಫೀಲಿಂಗ್ ಅನ್ನೋ ಬರಲ್ಲ, ಟ್ರೀಟ್ಮೆಂಟ್ ಫೀಲಿಂಗ್ ಬರಲ್ಲ. ನಿಮಗೆ ರೆಸಾರ್ಟಲ್ಲಿ ಇದ್ದ ಫೀಲಿಂಗ್ ಬರುತ್ತೆ, ಹಾಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫೆಸಿಲಿಟಿ. ಮತ್ತು ಆದಷ್ಟು ವರ್ಷಕ್ಕೊಮ್ಮೆ ಬಂದು ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದೆ ಇಲ್ಲಿಗೆ. ಥ್ಯಾಂಕ್ ಯು. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು
ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483932325 www.naturecureparika.com